ಸೂರ್ಯನ ಕಿರಣಗಳು ಬಿದ್ದಾಗ ಕಮಲದ ಹೂ ಅರಳುವಂತೆ ದಾನಿಗಳೆನ್ನುವ ಸೂರ್ಯನ ಕಿರಣಗಳು ಬಿದ್ದು ವಿಶ್ವಕರ್ಮ ಸಭಾಭವನ ಎನ್ನುವ ಕಮಲದ ಹೂ ಅರಳಿ ಲೋಕಾರ್ಪಣೆಯ ಮೂಲಕ ದೇವರ ಮುಡಿಗೆ ಸಮರ್ಪಿತವಾಗಿದೆ ಎಂದು ಶ್ರೀಮದ್ ಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಜಗದ್ಗುರು ಅನಂತ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮೀಜಿ ಹೇಳಿದರು. ಅವರು ಅಮಟಾಡಿ ಗ್ರಾಮದ ಅಜಿಕಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬಂಟ್ವಾಳ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಬಂಟ್ವಾಳ ವಿಶ್ವಕರ್ಮ ಸಭಾಭವನ ಲೋಕಾರ್ಪಣಾ ಸಮಾರಂಭದ 2ನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು. 2 ದಿನಗಳ ಕಾಲ ಮಳೆಯ ಜಂಜಾಟವಿಲ್ಲದೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಾರ್ಯಕರ್ತರ ಪರಿಶ್ರಮ ಭಗವಂತನಿಗೆ ಮುಟ್ಟಿದೆ ಎನ್ನುವುದಕ್ಕೆ ಇದೇ ಉದಾಹರಣೆಗಳು. ದಾನಿಗಳು ಸಂಘದ ಸದಸ್ಯರು ತ್ರಿಕರಣಪೂರ್ವಕವಾಗಿ ಸಭಾಭವನ ನಿರ್ಮಾಣಕ್ಕೆ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಎಂದು ಹೇಳಿದರು. ಇವತ್ತು ಮಳೆಯನ್ನ ಈ ಭಾಗಕ್ಕೆ ಬರಲಿಲ್ಲ. ನಾವು ಬರುವಾಗ ತುಂಬ ಮಳೆ ಇತ್ತು. ನಾವು ಯೋಚನೆ ಮಾಡಿದ್ವಿ ಅದು ಕೂಡ ಮಳೆ ಇರ್ಬೋದು ಅಂತ ಹೇಳಿ ಮಂಗಳೂರು ದಾಟಿಯಿಂದ ಬರುವಾಗ ಮಳೆ ಸ್ವಲ್ಪ ಏನಿರಲಿಲ್ಲ. ಆ ದೃಷ್ಟಿಯಲ್ಲಿ ನಮ್ಮೆಲ್ಲರ ಕಾರ್ಯಕರ್ತರ ಪರಿಶ್ರಮ ಅದು ಭಗವಂತನಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ಒಂದು ಒಳ್ಳೆಯ ಉದಾಹರಣೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಳ್ಳೆಯ ಇದರಲ್ಲಿ ಅನೇಕ ಜನ ಶ್ರಮಪಟ್ಟಿದ್ದಾರೆ. ಅನೇಕ ಜನ ದಾನಿಗಳು ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟಿದ್ದಾರೆ. ಕೆಲವರು ಆ ಹಣ ಸಂಗ್ರಹಕ್ಕಾಗಿ ತಮ್ಮ ಸ್ವಂತ ಖರ್ಚು ಮಾಡಿ ಓಡಾಡಿದ್ದಾರೆ. ಹಣ ಕೊಡುವುದು ಒಂದು ಭಾಗ, ಈ ರೀತಿ ದೈಹಿಕವಾಗಿ ಸೇವೆ ಸಲ್ಲಿಸುವ ಒಂದು ಭಾಗ, ಇನ್ನೊಂದು ಪ್ರೇರಣೆ ಕೊಟ್ಟು ಮಾಡುವುದು ಇನ್ನೊಂದು ಭಾಗ. ಆ ದೃಷ್ಟಿಯಲ್ಲಿ ಈ ಸಂಘಕ್ಕೆ ನಮ್ಮ ಸಮಾಜ ಬಂಧುಗಳು ತ್ರಿಕರಣಪೂರ್ವಕವಾಗಿ ತಮ್ಮದೇ ರೀತಿಯಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ದಾನಿಗಳು. ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಅವರು ಮಾತನಾಡಿ, ನಿರ್ಜೀವ ವಸ್ತುವಿಗೆ ತಮ್ಮ ಕೈಚಳಕದ ಮೂಲಕ ರೂಪ ಕೊಟ್ಟು ದೇವರನ್ನ ಸೃಷ್ಟಿಸಿ ಭಗವಂತನನ್ನ ನೋಡುವ ಅವಕಾಶ ಕಲ್ಪಿಸಿದವರು ವಿಶ್ವಕರ್ಮರು. ನಾವು ಸ್ವಾವಲಂಬನೆ ಸ್ವಾಭಿಮಾನದಿಂದ ಬದುಕಿದಾಗ ಮನೆ, ಸಮಾಜ, ದೇಶಕ್ಕೆ ಆಸ್ತಿಯಾಗುತ್ತೇವೆ ಎಂದು ಹೇಳಿದ್ರು. ಜಾತಿ ಮನುಷ್ಯನ ಸೃಷ್ಟಿ, ಪ್ರತಿಭೆಗೆ ಜಾತಿ ಬೇಡ. ನಮ್ಮೆಲ್ಲರ ಮೊದಲ ಆದ್ಯತೆ ಶಿಕ್ಷಣಕ್ಕೆ ಇರಬೇಕು. ಶಿಕ್ಷಣದಿಂದ ಮನುಷ್ಯ, ಸಮಾಜ ಪರಿವರ್ತನೆಯಾಗ್ತದೆ ಎಂದು ಹೇಳಿದ್ರು. ಅನೇಕ ವಿಶ್ವಕರ್ಮದ ಯುವಕರು ಕೆಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿದ್ದಾರೆ. ನನ್ನ ಮನಸ್ಸಿನಲ್ಲಿದ್ದು ಮರದಿಂದ ದೇವರನ್ನು ಸೃಷ್ಟಿ ಮಾಡಿದಂತಹ ಕೈಚಳಕರು ವಿಶ್ವಕರ್ಮ, ಕಲ್ಲಿನಲ್ಲಿ ದೇವರನ್ನು ಸೃಷ್ಟಿ ಮಾಡಿದವರು ವಿಶ್ವಕರ್ಮ, ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಯಾವುದೇ ಇರ್ಬೋದು, ಪಂಚಲೋಹ ಇರ್ಬೋದು, ಇದರಿಂದ ದೇವರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದಂತಹ ವಿಶ್ವಕರ್ಮರು. ಶಿಲ್ಪಕಲೆಯಲ್ಲಿ ಜಗತ್ತಿಗೆ ಹೆಸರುವಾಸಿಯಾದಂತಹ ವಿಶ್ವಕರ್ಮರು. ಯಾವುದೇ ದೇವರು ಇರ್ಬೋದು, ಯಾವುದೇ ಶಿಲ್ಪ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಯಾವ ಆಕಾರ ಕೊಟ್ಟು ರೂಪ ಕೊಟ್ಟು ಮನುಷ್ಯನ ಹೃದಯ ಮನಸ್ಸನ್ನು ಗೆದ್ದಂತಹ ಒಂದು ಸಮಾಜ ಜಗತ್ತಿನಲ್ಲಿ ವಿಶ್ವಕರ್ಮರೇ. ಸಂಘದ ಅಧ್ಯಕ್ಷ ಸುಧಾಕರ್ ಆಚಾರ್ಯ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಒಕ್ಕೂಟದ